ಮಾತರೆಗಳ ನಮಸ್ಕಾರ ಜಿತೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫಾರ್ ದ ಫಸ್ಟ್ ಟೈಮ್ ಈ ಒಂದು ಯೂಟ್ಯೂಬ್ ಚಾನಲ್ದ ಒಂದು ಮೂವಿದ ಇಂಟರ್ವ್ಯೂ ನಡೆದೊಂದುಂಡು ಅವೇ ಚೌ ಚೌ ಬಾತ್ ಪಂಪನ ಮೂವಿದ. ಸೊ ಈ ಇಂಟರ್ವ್ಯೂನು ಜಿತೇಶ್ ಸರೇ ಬತ್ ಮಲ್ಪರೆಗಿತ್ತಾರೆ ಅಂಡ ನಮ್ಮ ಮೂವಿಡೆಲ್ಲ ಮಲ್ಲ ಸ್ಟಾರ್ಸ್ ಇಜ್ಜರ್ ಪಂದು ಆರು ಬತ್ತಜರಿಗೆ. ಸೊ ಅದಕ್ಕೋಸ್ಕರ ನಮ್ಮನೆ ಕುಲೊಂದು ಪಾತೆರ್ದು ಈ ಇಂಟರ್ವ್ಯೂನು ಕಂಟಿನ್ಯೂ ಮಂತಂದುಲ್ಲ. ಅಂಚನೆ ಈ ಮೂವಿಡ್ ಒಂಜಿ ಮಲ್ಲ ತಾರಾಗಣನೆ ಉಂಡು ಅಂಡ ಇತ್ತೆ ನಮ್ಮ ಸದ್ಯಗೂ ರಡ್ರಡ್ ಜನನೇ ಕುಲ್ಲಾದ ಪಾತೆರೊಂದು ಪೋಕ ಶುರುಕಾದ ಈ ಮೂವಿದ ಡೈರೆಕ್ಟರ್ ಆಯ್ನ ಅಂಚಿತ್ತಿನ ಕೇಂಜಾ ಚೇತನ್ ಕುಮಾರ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮನ್ಪುಗ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಚನೆ ಈ ಮೂವಿಡ್ ಲೀಡ್ ಆದ ಆಕ್ಟರ್ ಮಲ್ದಿನ ಅಂಚಿತ್ತಿನ ಒನ್ ಆಫ್ ದ ಲೀಡ್ ಪನಲಿ ಸಾಗರ್ ಗೌಡ ನಮ್ಮ ಮುಟ್ಟುಗುಲ್ಲೇರು ಸರ್. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಶುರುಕಾದ ಈ ಮೂವಿದ ಒಂಜಿ ಪೋಸ್ಟರ್ ತುನಾಗ ಫಸ್ಟ್ ಹೈಲೈಟ್ ಆಯ್ಪನ್ ಪಂಡ ನೆತ್ತ ಟೈಟಲ್ ಬೊಕ ಹೈಪರ್ ಲಿಂಕ್ ರಾಮ್ ಕಾಮ್ ಅಂತ ಬರೀತಿನ. ಸೊ ಈ ಹೈಪರ್ ಲಿಂಕ್ ಪಂಡ ದಾದ ಪಂಡ ಮಸ್ತ್ ಚೆನ್ನಾಗಿ ಗೊತ್ತಿಪ್ಪುಜಿ. ಸೊ ಐತ ಬಗ್ಗೆ ಒಂಚೂರು ಪನ್ಪರೆ. ಹೈಪರ್ ಲಿಂಕ್ ಪಂಡ ರಡ್ಡದು ಜಾಸ್ತಿ ಸ್ಟೋರಿ ಲುಪ್ಪುವ. ಎಕ್ಸಾಂಪಲ್ ನಮ್ಮೆಟ್ಟು ಮೂಜಿ ಸ್ಟೋರಿ ಉಂಡು. ಮೂಜಿ ಸ್ಟೋರಿ ಮೂಜಿ ಹೀರೋ ಮೂಜಿ ಹೀರೋಯಿನ್. ಸೊ ಆ ಒಂಜಿ ಕನೆಕ್ಟ್ ಉಪ್ಪುಂಡು ಪಂಡ ಒಂಜಿ ಸ್ಟೋರಿಗೆ ಎತ್ತನ ಕೂಡ ರಡ್ಡು ಸ್ಟೋರಿ ಇಜ್ಜಿ. ಸೊ ಮೂಜೆಲ್ಲ ಸೇಡ್ದು ಒಂಜಿ ಪಿಕ್ಚರ್. ಸೊ ಹೈಪರ್ ಲಿಂಕ್ ಕನ್ನಡೋಡು ತುಂಬ ಕಮ್ಮಿ ಬೈದಿನಿ. ಇಂಡಿಯಾಡ್ ತುಂಬ ಕಮ್ಮಿ ಲಾಸ್ಟ್ ಒಂಜಿ 5 ವರ್ಷದಿಂಚಿ ಶುರುವಾತ ನಾವು ಟ್ರೆಂಡ್. ಐತ ಟಾಸ್ಕ್ ಏನ ಪಂಡ ಸ್ಟಾರ್ಟಿಂಗ್ ಇರಗೆ ಒಂಜಿ 15-20 ಮಿನಿಟ್ಸ್ಗೆ ಮೂಜಿ ಸ್ಟೋರಿ ಬೇತೆ ಅಂತ ತೋಜಪೋಡು ನಮ್ಮ ಅವೆಡ್ದು ಬೊಕ್ಕ ಅದು ಅವು ಒಂಜೇ ಸ್ಟೋರಿಯಿಂದ ನಮ್ಮ ತೋಜಪೋಡು ಅವು ಐತ ಟಾಸ್ಕ್ ಏನ ಪಂಡ ಸ್ಟಾರ್ಟಿಂಗ್ ಒಂದು ಸಪ್ರೇಟ್ ಸ್ಟೋರಿನ ತೋಜಪೋಡು ಆಯ್ನ ಅವೆಡ್ದು ಬೊಕ್ಕ ಒಂದು ಒಂಜೇ ಸ್ಟೋರಿನ ತೋಜಪೋಡು. ನಮ್ಮ ಮೂವಿದ ಚೌಚೌಬಾತಡ್ ಏನಪ್ಪ ಪಂಡ ಇಂಟ್ರೋಲ್ ಆನಾಗ ರಡ್ಡು ಸ್ಟೋರಿ ಕನೆಕ್ಟ್ ಆದ್ಪೋಪುಂಡು ಆಡಿಯನ್ಸ್ ಓಕೆ ಇಂಚ ವರ್ಕೌಟ್ ಆಗೋದು ಗೊತ್ತಾಪುಂಡು. ಪ್ರೀ ಕ್ಲೈಮ್ಯಾಕ್ಸ್ ಬಣ್ಣಾಗ ಕುಡಜ್ ಸ್ಟೋರಿ ಕನೆಕ್ಟ್ ಆಪುಂಡು. ಆ ಸ್ಟೋರಿ ಓಲ್ಲ ತಿಕ್ಕುಜಿ ಈ ರಡ್ಡು ಸ್ಟೋರಿಗೆ. ಬಟ್ ಆಯ್ಡ್ ದಸರದೇ ಸ್ಟೋರಿ ಸ್ಟಾರ್ಟ್ ಆದಪ್ಪುಂಡು, ಆಯ್ಡ್ ದಸರದೇ ಎಂಡ್ ಆಪುಂಡು, ಆಯ್ಡ್ ದಸರದೇ ಕನ್ಕ್ಲೂಷನ್ ಬರ್ಪುಂಡು. ಸೊ ಅವೇ ಬ್ಯೂಟಿ ಆಫ್ ದಿಸ್ ಸ್ಕ್ರಿಪ್ಟ್. ಪಂಡ ಹೈಪರ್ ಲಿಂಕ್ದ ಮೇನ್ ಪಂಡ ಪಂಡ ಆ ಕನೆಕ್ಟಿಂಗ್ ಪಾಯಿಂಟ್ ಉಂಡತೆ ಅವೇ ಖುಷಿ ಕೊಡ್ತೀನಿ. ಈ ಮೂವಿದ ಒಂಜಿ ಸ್ಟೋರಿಡ್ ಲೀಡ್ ಆದ ಆಕ್ಟ್ ಮಂತಿನ ಅಂಚಿತ್ತಿನ ಸಾಗರ್ ಗೌಡ ನಮ್ಮೊಟ್ಟುಗುಲ್ಲೇರು ಸರ್. ಈ ಪ್ರೋಗ್ರಾಮ್ ಒಂಜಿ ತುಳು ಟೇಪ್ ಒಂದುಂಡು. ಸೊ ಇರಾಗ ತುಳುಟ್ ಪಾತಂಡ ಅರ್ಥ ವ್ಯತ್ತಿ ಅನ್ನ ಕನ್ನಡ ಪಾತೆರಡೆ ತುಳು ಅರ್ಥ ಆಪುಂಡು, ಅದೇ ಮಾತಾಡೋದಕ್ಕೆ ಬರೋದಿಲ್ಲ. ಯಾಕಂದರೆ ನಂದು ಚಿಕ್ಕಮಂಗ್ಳೂರು ಬ್ಯಾಕ್ಗ್ರೌಂಡು. ಸೊ ಹಂಗಾಗಿ ತುಳು ಒಂದು 90% ನನಗೆ ಬರುತ್ತೆ. ಸೊ ಅರ್ಥ ಆಪುಂಡು ನಾನು ಒಂಚೂರು ಭಂಗ ಆಪುಣತೆ ಮಲೆ ಜಾನ್ ತುಳುಟೆ ಪಾತಿರುವೆ. ಈ ಮೂವಿಡ್ದಾದ ರೋಲ್ ಮಾಡಿದೆ ನಾನು ಶಶಾಂಕನ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಶಶಾಂಕನ ಕ್ಯಾರೆಕ್ಟ್ರು ತಾಯಿಯ ಪ್ರೀತಿಯ ಮಗ. ಅಂದರೆ ಜೀವನದಲ್ಲಿ ತಾಯಿ ಎಲ್ಲ ಅಂದರೆ ಏನು ಹೇಳ್ತಾರೆ, ಒಬ್ಬ ಮುದ್ದು ಮಗನಿಗೆ ಏನೇನು ಬೇಕು ಎಲ್ಲ ತಾಯಿ ಮಾಡಿಕೊಡ್ತಾ ಇರಬೇಕಾದಾಗ ಸೊ ಲೈಫ್ ವ್ಯಾಲ್ಯೂ ಅವನಿಗೆ ಅಷ್ಟೊಂದು ಗೊತ್ತಿರೋದಿಲ್ಲ. ಅಂದರೆ ಎಲ್ಲನೂ ಈಸಿಯಾಗಿ ತೊಗೊಂಡಿರ್ತಾನೆ. ಆ ಥರ ಒಂದು ಕ್ಯಾರೆಕ್ಟ್ರು. ಈ ಸಿನಿಮಾದಲ್ಲಿ ನಿಮ್ಮ ತಾಯಿಯ ಪಾತ್ರದಲ್ಲಿ ಅರುಣಾ ಬಾಲರಾಜ್ ಅವರು ಕಾಣಿಸಿಕೊಂಡಿದ್ದಾರೆ. ಸೊ ಅವರ ಜೊತೆ ನಿಮ್ಮ ಅಭಿನಯದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದರ ಬಗ್ಗೆ ಸ್ವಲ್ಪ ಹೇಳಿ. ನಂದು ಡೈರೆಕ್ಟ್ರದ್ದು ಒಂದು ಕಾನ್ವರ್ಸೇಷನ್ ಒಂದು ಯಾವುದೋ ನಾನು ಸ್ವಲ್ಪ ಜಾಲಿಯಾಗಿದ್ದೆ ಸೆಟ್ಟಲ್ಲಿ. ಅವಾಗ ಹೇಳಿದ್ರು ಡೈರೆಕ್ಟ್ರು, ನೋಡ್ತೀನಿ ಇವತ್ತು ಇಷ್ಟು ಜಾಲಾಗಿದ್ದೀರಲ್ಲ, ಮಮ್ಮಿ ಕ್ಯಾರೆಕ್ಟರ್ ಬಂದಮೇಲೆ ಹೇಗಿರ್ತೀರಾ ಅಂತ. ನಾನು ಅವತ್ತು ಅವ್ರಿಗೆ ಹೇಳಿದ್ದೆ, ಇವತ್ತು ಹೆಂಗಿರ್ತೀರೋ ಹಂಗೆ ನೋಡ್ತೀರಾ ಅಂತ. ಬಟ್ ನನಗೂ ಮನಸ್ಸಲ್ಲಿತ್ತು ಸ್ವಲ್ಪ ಸೀನಿಯರ್ ಆರ್ಟಿಸ್ಟು ಹೆಂಗೆ ನಾವು ಹೆಂಗೆ ಬಿಹೇವ್ ಮಾಡ್ತೀವೋ ಅದು ಅವ್ರು ಹೆಂಗೆ ತೊಗೊತಾರೋ ಅನ್ನೋದು. ಬಟ್ ಶಿ ಇಸ್ ಟೂ ಕೂಲ್. ಅಂದರೆ ತುಂಬ ಆರಾಮಾಗಿದ್ದರು. ಆಮೇಲೆ ಈಗ ನಾನು ಅವ್ರದ್ದು ತುಂಬ ಕ್ಯಾರೆಕ್ಟರ್ ಕಾನ್ವರ್ಸೇಷನ್ಸ್ ತುಂಬ ಇತ್ತು ಸೀನ್ಗಳಲ್ಲಿ. ಆವಾಗ ಅವರು ತುಂಬ ಈಸಿ ಮಾಡಿಕೊಟ್ರು ನನಗೆ. ಕೆಲವೊಂದು ಹೇಳ್ಕೊಡೋರು, ಇಷ್ಟು ಮಾಡು, ಇದು ಮಾಡು, ಹಂಗೆ ಮಾಡು ಅನ್ನೋ ತುಂಬ ಹೆಲ್ಪ್ಫುಲ್ ಆಯಿತು ಅಂತ ಹೇಳ್ಬೋದು. ಈ ಮೂವಿಡ್ ಮೂಜಿ ಸ್ಟೋರಿದ ಒಟ್ಟಿಗೂ ಮೂಜಿ ಲೀಡ್ಲ ಒಲ್ಲೆರೆ. ಸೊ ಎಕಡಾತ್ರೆ ನಮ್ಮ ಒಂಜಿ ಲೀಡ ಪಾತಿರಿಯ ಸಾಗರ್ ಗೌಡ ಮೆರಡ ಇತ್ತ ನಮ್ಮ ಒಟ್ಟುಗುಲ್ಲೆರೆ ಧನುಷ್ ಎಸ್ ಬೈಕಂಪಾಡಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈ ಮೂವಿಗೆ ಎಂಚ ಸೆಲೆಕ್ಟ್ ಆಯ್ತು ಐತ ಬಗ್ಗೆ ಒಂಚೂರು ಪನ್ನೆ. ಸೆಲೆಕ್ಟ್ ಅವೇ ಆಡಿಷನ್ ಥ್ರೂವೆ ಅಂಚ ಆಡಿಷನ್ ಪೂರ ಅದು ಮೇರ್ನ ಸರ್ ಆಫೀಸ್ ಬೈದಿತ್ತೆ. ಓಕೆ, ಇನ್ನು ಕ್ಯಾರೆಕ್ಟರ್ದ ಬಗ್ಗೆ ಪನ್ನೆ. ಎನ್ನ ಕ್ಯಾರೆಕ್ಟರ್ ಬತ್ತು ಅವೇ ಒಂಜಿ ಇನ್ನೋಸೆಂಟ್ ಕ್ಯಾರೆಕ್ಟರ್ ಪಂಡ ಅವೇ ಕರಾವಳಿ ಭಾಗ ಅಲ್ಪಡ್ದು ಬೆಂಗಳೂರು ಬತ್ತದ ಸೆಟ್ಲ್ ಆದಪ್ಪೆ ಅಂಚ ಆಯ್ನ ಲೈಫ್ಡ್ ಒಂಜಿ ಲವ್ ಸ್ಟೋರಿ ಆಪುಂಡು. ಸೊ ಮೂವಿಡ್ ಒಂಜೆ ಆತನ ಪಂಡ ಲೈಫ್ ಇಡ್ ಮಸ್ತ್ ಆತನ ಪಂಡ ಅರ್ಥನ ಅದತೆ ಮೂವಿಡ್ ಒಂಜಿ ಲವ್ ಸ್ಟೋರಿ ಆಪುಂಡು. ಐತ ಬಗ್ಗೆ ಅವು ಸ್ಟೋರಿ ಪೋಂದು ಉಪ್ಪುಂಡು. ಅವೇ ಮೂಜಿ ಸ್ಟೋರಿಡು ಒಂಜಿ ಸ್ಟೋರಿ ಅಂಕಲ್ ಅಂಚ. ಸೊ ಈ ಮೂವಿದ ಬಗ್ಗೆ ಪಾತಿರ್ನಾಂಡ ಈ ಟೀಮ್ ದೊಟ್ಟಿಗೂ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ನೆಂಚೈತನ್. ಟೀಮ್ ದೊಟ್ಟಿಗೆ ಮಸ್ತ್ ಖುಷಿ ಆತ ನನಗೆ ಆ್ಯಕ್ಚುಲಿ. ಎಡ್ಡೆ ಟೀಮೇ ತಿಕ್ಕದಂಡು ಹೆಚ್ಚಿನಕಲ್ ಪೂರ ಹೊಸತೆ ಇರ್ತಾರೆ ಟೀಮ್ಡು. ಸೊ ಅಕಲ್ಲ ಕಲ್ಪೊಡಂದೆ ಬೈದಿನಕಲ್ ಮಾತೆಲ್ಲ ಕಲ್ತೊಂದೇ ಬೇಲೆ ಮಲ್ದಿನಕಲ್ ಅವು ಒಂಜಿ ಖುಷಿ ಉಂಡು. ಎಲ್ಲ ಕಲ್ತದೆ ಮಸ್ತ್ ಮಂಡ ಯಾನೆನ್ನೊಂತೆ ಮಸ್ತ್ ಕಲ್ತದೆ ಅಂದ್ ಬಕ್ಕ ಇತ್ತೆ ಪೂರ ತೂನಗ ಹಾಕೊಂಡು ಯಾನ್ ಕಲ್ತದಿನಿ ದಾಲಿಜ್ಜಿ ಕೂಡಲ ಮಸ್ತ್ ಕಲ್ಪರು ಉಂಡು ಒಂದು ಕುಣಂಜಿ ವಿಷಯ ಪಂಡ ಯಾನ್ ಅವೇ ಡೈರೆಕ್ಟರ್ನೊಟ್ಟಿಗೆ ಇತ್ತಿನ ಹಿಡ್ದಾದ್ರ ಅವೇ ಶೂಟಿಂಗ್ ಆಯ್ ಕೂಡಲೇ ಅಲ್ಪ ಶೂಟಿಂಗ್ ಆಯ್ ಬಕ್ಕದ ದಾದ ಪೂರ ಏತು ಬೇಲೆಂಡು ಒಬ್ಬರು ಏನು ಪರ್ಸ್ನಲ್ ತೊಗೊಂದಿತ್ತೆ. ಸೊ ಅವು ಈ ರೆಕಾರ್ಡ್ ಲೀಡ್ ಪಂಡರ್ ಎಂಕಲ್ ಇತ್ತೆ ಮೂಜಿ ಕ್ಯಾರೆಕ್ಟರ್ ಮೂಜಿ ಸ್ಟೋರಿದ ಲೀಡ್
ಅಂಡ್ ಡೈರೆಕ್ಟರ್ ಇಡೀ ಫಿಲ್ಮ್ದ ಅವ್ರ ಹೀರೋ ಯಾಪಂಡ ನಾನು ಅವ್ರನ್ನ ಬೇಲೆ ಪರ್ಸ್ನಲ್ ಅದು ತೂತೆ ಅವ್ರ ವರ್ಕ್ ಆವಡ್ ಅತ್ತು ಆ ಡೆಡಿಕೇಶನ್ ಪೂರ ಅವ್ರೊಟ್ಟಿಗೆ ಇತ್ತೆ ಶೂಟಿಂಗ್ ಸ್ಟಾರ್ಟ್ ಆದ ಕಂಪ್ಲೀಟ್ ಆನೆ ಮುಟ್ಟಲಿತ್ತೆ ಅಟ್ ಬಕ್ಕಲ ಮಸ್ತ್ ಬೇಲೆ ಇತ್ತು ಅಪ್ಪಗ ಕೆಲವು ಹೆಂಗೆ ಪೋರಾಜಿ ಇತ್ತೆ ಮುಟ್ಟಲ್ಲ ಕರೆಕ್ಟ್ ಅದೊಂಜಿ ಕಾನ್ಸ್ಟೆಂಟ್ ಅದು ವರ್ಕ್ ಮಲ್ಪಂಡು ಆರೆ ಇಡೀ ಟೀಮಡ್ ಹೆಂಗ್ಲ ಅಲ್ಪ ಅಲ್ಪ ಚೂರು ಪೋದು ಬರೋದು ಪೂರ ಇತ್ತ ಅವೇ ಟೀಮ್ ಅಂತೂ ಮಸ್ತ್ ಎಡ್ಡೆ ಟೀಮ್ ಖುಷಿ ಉಂಡು ಹೆಂಗೆ ಮಸ್ತ್ ಈ ಟೀಮಡ್ ವರ್ಕ್ ಮಾಡ್ತೀನಿ सर शुरू की एनर्जी जो सीक्रेट दादा बनने चौ बात है चौचौपत ಅವ್ರು ತಿನ್ರ ಅಂತಜೆ ಮಗ ಮೇರೆ ಧನುಬಲ್ ಲೆಕ್ಕ ಧನುಜಿನ ಮಂಡ್ಯರು ಕೊಪ್ಪ ಶೂಟ್ ಹೆವಿ ಆಯ್ತು ಶೂಟಿಂಗಲ್ಲಿ ಒಂದಿನ ಸ್ಟಾರ್ಟ್ ಆಂಡ ಅದು ರಾತ್ರಿ 3 ಗಂಟೆ ಪ್ಯಾಕಪ್ ಆಯ್ನಿ ಮತ್ತು ಜಪ್ಪನ 4:30 ಗಂಟೆ ಕೂಡ 7 ಗಂಟೆ ಹಾಕಿನಿ ಆ ಡೇ ಫುಲ್ ನೆಕ್ಸ್ಟ್ ಡೇ ಫುಲ್ಲು ಆ ಡೇ ಫುಲ್ ನೈಟ್ ಫುಲ್ ನೆಕ್ಸ್ಟ್ ಡೇ ಫುಲ್ ನೈಟ್ 11 ಗಂಟೆಗೆ ಮುಗಿದೀನಿ ಹೆಂಗೆ ಗೊತ್ತುಂಡು ಬಣ್ಣ ರೆಡ್ ಬುಲ್ ಕೂಡ ಅವು ಹೆಲ್ತ್ಗೆ ಲೆಡ್ ಆಯ್ತಾ ಈಗ ಎಲೆಕ್ಟ್ರಾಲ್ ಬರ್ತದು ಬಾಟ್ಲ್ ಪಾರ್ದಿತ್ತೆ ಹೆಂಗೆ ಗೊತ್ತುಂಡು ಮಗಲ ಪೂರ ಅಗಲಗಲ ಪೋಷನ್ ಶೂಟ್ ಆದು ಅಗಲಗಲ ಪೋಂದಿತ್ತಾರೆ ಬಟ್ ಹೆಂಗೆ ಮೇಲೆ ದರ್ಶನ್ ಸಾರಿ ಧನುಷ್ನ ಬೊಕ್ಕ ಅಲ್ಲಿ ಪ್ರಕಾಶ್ ಅಂದಿತ್ತಾರೆ ಅಗ್ರೋಜನ್ ಡೈರೆಕ್ಷನ್ ಟೀಮಿಡು ಅಗ್ಗಲ್ ಬೇಜಾರ ಒಂದಿತ್ತು ಹೆಂಗೆ ಗೊತ್ತು ಬಣ್ಣ ಮಗಲ್ ಆ್ಯಕ್ಟರ್ ಆತ ಮಲ್ಲೇಜ್ ಬೋದು ಜಪ್ಪಲೆ ಬಣ್ಣ ಮಗಲು ಏನ ಬಣ್ಣ ಯಾನು ಲಕ್ಕದಿಲ್ಲ ಆಯ್ತಾ ಹೆಂಗೆ ಅಂಕಲ್ ಲಕ್ಕು ಅಂದು ಪೋರ್ನೇ ರೆಡಿ ಇಜ್ಜಾರ 2 ಜನ ಇಟ್ಲ ಅಲ್ಲಿ ಪ್ರಕಾಶನ ಗಮ್ಮತ್ತಿತ್ತು ನಾನು ಇಂಚ ಕಣ್ಣುಗೂರ್ನು ಲಕ್ಕದಂಚ ಇಂಚು ಉಪ್ಪಿನಿ ಯಾನ್ ಪಿನಿತು ಏನಂದು ದೇವಂಡ ಡೆಡಿಕೇಶನ್ ಆದಿಷ್ಟ ಯಾನು ಒಂದು ಫಿಲಮ್ ಮುಗಿಸೋದು ಫಸ್ಟಿಗೆ ಬಂಡೆ ಡೆಫಿನೆಟ್ಲಿ ಆ್ಯಕ್ಟಿಂಗ್ ಅದು ಹೆಂಗೆ ಕೊರ್ಪೆ ಕೆಲವೊಂದು ಬೇತೆ ಪ್ರೊಡ್ಯೂಸರ್ ಆಗಲ್ನ ಡಿಮಾಂಡ್ ಉಪ್ಪುಂಡು ಸೊ ಅದಾಗ ಮೇಜರ್ ಕ್ಯಾರೆಕ್ಟರ್ ಬತ್ತಜಿನ್ಲ ಆ್ಯಕ್ಟಿಂಗ್ ಡೆಫಿನೆಟ್ ಅದು ಓನ್ ಕ್ಯಾರೆಕ್ಟರ್ ತಿಕ್ಕೊಂಡು ನೆಕ್ಸ್ಟ್ ಪ್ರಾಜೆಕ್ಟ್ ಇಲ್ಲ ನಾನು ವರ್ಕ್ ಮಾಡ್ತಾನೆ ಬಟ್ ಡೈರೆಕ್ಷನ್ ಟೀಮ್ ಇಲ್ಲ ನೀ 100% ನೀಕು ವರ್ಕ್ ಇತ್ತೆ ಅಪ್ಪು ಮಾಡ ಬಣ್ಣ ಕೊಡ್ತಿನ ಬೇಲೆ ಆತು ನೀಟ್ ಅದು ಮೇಲೆ ಆತೆ ಪ್ರಕಾಶ್ ಎಲ್ಲ ಆತೆ ಆ್ಯಂಡ್ ಹರ್ಷವರ್ಧನ್ ಅಂದುಲೇರು ಆರ್ಲ ಪಂಡ ಆ್ಯಕ್ಟರ್ ಪ್ಲಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇ ಪಿ ಅದು ವರ್ಕ್ ಮಾಡ್ತಾರೆ ಮೂಜ್ 4 ಜನ ವರ್ಕ್ ಮಾಡ್ತಾರೆ ಡೈರೆಕ್ಷನ್ ಟೀಮ್ದ ಭರತ್ ನಿತ್ತೆ ಆ ಎಲ್ಲ ಪಂಡ ಡೈರೆಕ್ಷನ್ ಟೀಮ್ ಬಿಡ್ದು ಬಾಕಿದ ಬೇಲೆಲ್ಲ ಮಲ್ತಂದಿತ್ತೆ ಸೆಟ್ ಬೇಲದೆ ಪೂರ ಮಿಕ್ಸ್ ಮಸಾಲ ಆತನ ಆ್ಯಂಡ್ ಅವೇ ಏನು ಎಲೆಕ್ಟ್ರಾಲ್ದಿ ಒಂದು 2 ಬಾಟ್ಲ್ ಕೊಂತೀತೆ ಏಪ ನಿದ್ರೆ ಬತ್ತಲೆ ಕಾಣು ಪೋದ್ ಪರ್ದು ಬರೋದು ಹೆಂಗೆ ಅವೆಲ್ಲ ಬಡ್ಸ ಅವಲೇ ದೀಂಡ ಪೂರ ಖಾಲಿ ಹಾಕೊಂಡು ಸೆಟ್ಟಿದ್ದಂಗೆ ಪೂರ ದಿನ ಪಡ್ಪೇರತ್ತ ಐಕ್ ಪತ್ತೋದು ಎನ್ನ ಹೈಟ್ ಪುನಃ ಜಾಸ್ತಿ ಇತ್ತು ಮಿತ್ತದ ಬೋಲ್ ಅದೀಪಿನಿ ಯಾರಾಗಲ ತಿಕ್ಕರೆ ಅವಲ್ಲಿಂದ ಎಲೆಕ್ಟ್ರಾಲ್ ನೀರು ಪಾಡ್ದು ಇದು ಆಪುಜಿ ಪಂಡ ಮೂಜಿನ ಡೇ ಟು ನೈಟ್ ಶೂಟು ಮಂಗಾಪುಂಡು ಬಗ್ ಯಾನ್ ಒಂಚೂರು ಕೂರಿಯ ಪಂಡ ಬಗ ಫುಲ್ ಸೆಟ್ಟೆ ಕೂರುಂಡು ಬೊಕೊಂಜಿ ವಿಷಯ ಪಂಡ ಮೇರೆ ಏನ ಮಂಡ್ಯರು ಸಾರಿ ಏನಪ್ಪ ಅಂತ पण इंक मात मिस आंड इजन इंक्ल ಒಂದು ಚಾನ್ಸ್ ತಿಕ್ಕದು ಡೈರೆಕ್ಷನ್ ಟೀಮ್ ಇಡು ಬಂದು ಡೈರೆಕ್ಷನ್ ಅತ್ತು ಫಿಲಮ್ ಇಂಡಸ್ಟ್ರಿ ಬಿಡ್ಬೋದು ಅವರೇ ಇದು ಬಂಗ ಉಂಡ ಮರಣಿ ಪ್ರಮೋಷನ್ ಪಂಡಾಗನೇ ಒಳ್ಳೆ ಸಾಕು ಬಿರಿನತೆ ಯಾನೇನಕ್ಕೆ ಬಂಡ ಆ್ಯಕ್ಟರ್ ದಾಗ ಡೈರೆಕ್ಷನ್ ಟೀಮ್ ಮಲ್ಪರೆ ಬಂಡ ಈ ಬಾಲಿವುಡ್ ಆಲ್ರೆಡಿ ಟೆಂಟ್ ಉಂಡು ಆಲ್ರೆಡಿ ಸ್ಟಾರ್ ಉಪ್ಪಿರತ್ತ ಸ್ಟಾರ್ ಜೋಕುಲ್ ಪೂರ ಎಂಟ್ರಿ ಆಡಿತ್ತನ್ನ ಏರಣ್ಣಲ್ಲ ಹೂ ಪ್ರೊಡಕ್ಷನ್ ಲಾಂಚ್ ಮಲ್ಪಡತ್ತ ಆಗಲ್ಲ ಪ್ರೀವಿಯಸ್ 2 ಪಿಕ್ಚರ್ಡ್ ಡೈರೆಕ್ಷನ್ ಟೀಮ್ ವರ್ಕ್ ಮಲ್ಪವೇರು ದಾಗ ಬಂಡ 1 ಗಂಟೆ ಶೂಟಿಂಗ್ ಸ್ಟಾರ್ಟ್ ಆಪಣಂದು ಐತ ಪಿರಾವು 4:30 ಗಂಟೆ ಲಕ್ಕುವ 4 ಗಂಟೆ ಲಕ್ಕುವ ಪಾಪ ಈ ಸೆಟ್ ಹುಡುಗರು ಪೂರ ದೂರದಾಗ ಉಪ್ಪೇರು ಪ್ರೊಡಕ್ಷನ್ದಾಗ ದೂರ ಉಪ್ಪೇರು ಆಗಲು 3 ಗಂಟೆ ಪೂರ ಲಕ್ಕೊಂದು ಬತ್ತದು ಓಂಜ್ ಪಿಕಪ್ ಪಾಯಿಂಟ್ ಉಪ್ಪುಂಡು ಮೇನ್ ಪಿಕಪ್ ಪಾಯಿಂಟ್ ಉಪ್ಪುಂಡು ನಾನು ಔಟ್ಸ್ಕರ್ಟ್ ಉಪ್ಪುಂಡು ಬಟ್ ಒಂದು ಸೆಟ್ 1 ಗಂಟೆ ಬತ್ತಿನಾಗಲೇ ಗೊತ್ತುಪ್ಪುಜಿ ಸೊ ಏನಾಪುಂಡು ಬಂಡ ಎಡ್ಡೆ ಆ್ಯಕ್ಟರ್ ಆವಡು ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಎಡ್ಡೆ ಆವಡು ಬಂಡ ಡೈರೆಕ್ಷನ್ ಟೀಮ್ ವರ್ಕ್ ಮಲ್ತಂಡ ಅದಾಗ ಗೊತ್ತಾಪುಂಡು ಪಂಡ ಏದು ಡಿಪಾರ್ಟ್ಮೆಂಟ್ ಸ್ಕ್ರೀನ್ ಬರ್ಪಿನಾಗಲ್ಲ ಸ್ಟ್ರಗಲ್ ಮಲ್ಪೇರು ಐಕ್ ರೆಸ್ಪೆಕ್ಟ್ ಕೊರಡಾತೆ ಆಯ್ತಾ 1 ಗಂಟೆ ಬತ್ತನೆ 10 ಗಂಟೆ 1 ಗಂಟೆ ತಾಂದು ಫಾಸ್ 1 ಗಂಟೆ ಹತ್ತು ಆಯ್ತಾ ಪಿರವ್ ಆತ ಟೈಮು ಸ್ಪೆಂಡ್ ಆದು ನಾವು ಇರಗಲ ಗೊತ್ತಪ್ಪ ಸೊ ಐಕಸ್ರದು ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಓಲ್ ಪೋಂಡಲ್ಲ ಒಂದು ಎಡ್ಡೆ ಆ್ಯಕ್ಟರ್ ದಟ್ಟು ಏನು ಪಡ್ಲಿಕ್ಕೆ ಹ್ಯೂಮನ್ ಬೀಯಿಂಗ್ಲ ಅದು ಅವೊಂದು ಗ್ಯಾರಂಟಿ ಆಸ್ ಅ ಆ್ಯಕ್ಟರ್ మీరు ಡೈರೆಕ್ಷನ್ ಟೀಮ್ ಏನ್ చేస్తారు ಐತ ಬಗ್ಗೆ ಪನ್ನ ಒಂದೆಟ್ಟು ಹೈಪರ್ ಲಿಂಕ್ ಆಯ್ನಡ ಸರ್ ಬೇರೆ ಬೇರೆ ಸ್ಟೋರಿ ಇತ್ತನದ ಒಂಜೊಂದು ಸ್ಟೋರಿ ಪನ ಮೊಗಲ್ನ ಓಲ ಇಜ್ಜಿ ಏನು ಪಂಡಿತ ಓಲ ಕನೆಕ್ಟ್ ಉಪ್ಪುಜಿ ಒಂದು ಸ್ಟೋರಿ ಒಂದು ಕನೆಕ್ಟ್ ಉಪನ್ಯಾಸ ಅದು ಆಗಲ್ಲ ಪೋಷನ್ ಇತ್ತಿನ ಮಾತ್ರ ಆಗಲ್ಲ ಓಲ ಲಿಂಕ್ ಆಪಿನ ಓಲ ಇಜ್ಜದು ಉಪನ್ಯಾಸ ಅದು ಐಕಾಸ್ರದ ನಾನು ಪ್ಲ್ಯಾನ್ ಮಾಡ್ತೀನಿ ಪಂಡ ಡೈರೆಕ್ಷನ್ ಟೀಮ್ ವರ್ಕ್ ಮಲ್ಪಲೆ ಬಂದು ಸೊ ಎಡ್ಡೆ ಮಲ್ದೇರು ಡೆಫಿನೆಟ್ಲಿ ಅವು ಫಸ್ಟ್ ಫಿಲಮ್ ಮಾಡಲ ಮಲ್ಪುಡಲ್ಲ ಇಜ್ಜಾಂಡು ಹಿಂಗೆ ಆಪಜಿ ಬಂಗಾಪನ ಬಿಡ್ದು ಬೋತಲ್ಲಿ ಬಟ್ ಆ ವಿಷಯ ಮೆಚ್ಚುಡು ಸೊ ಇನ್ನು ಕ್ಯಾರೆಕ್ಟರ್ದ ಬಗ್ಗೆ ಇನ್ ಡೀಟೇಲ್ ಆದ ಜನಕ್ಲಿಗೆ ಮಾದ ಪಂಡರು ಸೊ ಕಡೆಕಾದ ನಮ್ಮ ಪ್ರೋಗ್ರಾಮ್ ತೊಗೊಂಡು ನಾವು ವೀಕ್ಷಕರಿದಲ್ಲ ಪಂಡ್ರಿಗೊಂಡೆ ಜನಕ್ಲಿಗೆ ಅವೇ ಪನ್ಪಿನ ಒಂದು ಮೂವಿ ಭಾರಿ ಎಡ್ಡೆ ನೆಗಲ್ ತೂತ ಪೊಕ್ಕಡೆಗಂತೂ ಪನೊಂದಿಜ್ಜ ಜನ್ವಿನ ಅದೇ ಪನೊಂದಿಲ್ಲ ಎಡ್ಡೆ ಮೂವಿ ಬೊಕ್ಕ ಅವೇ ಮಂಗಳೂರು ಉಡುಪಿ ಆ ಏರಿಯಾದಕ್ಲೆಗಂತೂ ಮಸ್ತ್ ಇಷ್ಟಾಪಿನೇ ಮೂವಿ ಮಾತಾಡಲ್ಲ ಪನೊಂದಿಲ್ಲ ಯಾಕಂದ್ರೆ ಅಲ್ಪದ ಟೇಸ್ಟ್ ಹೆಂಗೆ ಗೊತ್ತುಂಡು ಅವಲೇ ಉಪ್ಪುನಾಯಿ ಹೆಂಗೆ ಗೊತ್ತುಂಡು
ಒಂದು ಮೂವಿ ಅಂತೂ ಖಂಡಿತ ಅಲ್ಪದಕ್ಕಲಿಗೆ ಇಷ್ಟ ಆಪನು ದಯದಿದ್ದು ತೂಲೆ ಆ ಮೂವಿನ ಅದು. ಇತ್ತೆ ನಮ್ಮೊಟ್ಟಿಗೆ ನಮ್ಮ ಸಿನಿಮಾದ ಕುಡೊಂಜಿ ಫೀಮೇಲ್ ಲೀಡ್ ಪ್ರಕಾಶ ಶಾಸ್ತ್ರಿ ಉಳ್ಳರು ಅರನ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ಪಗ. ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ನೀವು ಈ ಸಿನಿಮಾದಲ್ಲಿ ಯಾವ ಪಾತ್ರವನ್ನು ಮಾಡಿದ್ದೀರಾ? ನಿಮ್ಮ ಪಾತ್ರದ ಬಗ್ಗೆ ಜನರಿಗೆ ಸ್ವಲ್ಪ ಹೇಳಿ. ಸೊ ನನ್ನ ಕ್ಯಾರೆಕ್ಟರ್ ಹೆಸರು ಸಾನ್ವಿ ಅಂತ. ಅವಳು ಒಂದು ಫನ್ ತಂಗಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾಳೆ. ಲೈಕ್ ಟಿಪಿಕಲ್ ಜೆನ್ಸಿ ಅವ್ರು ಹೇಗಿರ್ತಾರೆ ಹಾಗೆ. ಸೊ ಫನ್ ಅನಿಸ್ತು ಪ್ಲೇ ಮಾಡುವಾಗ ಎಲ್ಲ ಚೆನ್ನಾಗಿತ್ತು. ಇದು ನಿಮ್ಮ ಫಸ್ಟ್ ಮೂವಿ ಆಗಿರೋ ಕಾರಣ ಟೀಮಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ಫಸ್ಟ್ ಫಿಲ್ಮ್ ಅಂದಾಗ ಯೂಶ್ವಲಿ ಭಯ ಇರುತ್ತೆ ಸ್ವಲ್ಪ, ಲೈಕ್ ಡಿಫ್ರೆಂಟ್ ಇಂಡಸ್ಟ್ರಿ ಲೈಕ್ ಹೇಗಿರುತ್ತೆ ಅದೆಲ್ಲ. ಎಲ್ಲರೂ ತುಂಬ ಕಂಫರ್ಟೇಬಲ್ ಆಗಿ ಫೀಲ್ ಮಾಡಿಸಿದ್ರು ಫಸ್ಟ್ ಅದು. ಆ್ಯಂಡ್ ತುಂಬ ಫ್ರೆಂಡ್ಲಿಯಾಗಿ ಎಲ್ಲರೂ ಫ್ಯಾಮ್ಲಿ ಥರನೇ ಎಲ್ಲರೂ ಚೆನ್ನಾಗಿ ಇತ್ತು. ಅದಾದಮೇಲೆ ಡೈರೆಕ್ಷನ್ ಟೀಮ್ಗೂ ಜಾಯ್ನ್ ಆಗೋಕ್ಕೆ ಅಂತ ಕೇಳಿದರು. ಸೊ ಅದರಿಂದನೂ ತುಂಬ ಕಲಿತೆ ನಾನು. ಹೊಸಬ್ಳಾಗಿದ್ದರಿಂದ ಲೈಕ್ ಇಂಡಸ್ಟ್ರಿಯಲ್ಲಿ ಹೇಗೆ ವರ್ಕ್ ಆಗುತ್ತೆ ಎಲ್ಲ ಅಂತ ಎಲ್ಲ ಕಲಿಯೋಕ್ಕೆ ಸಿಕ್ತು. ಸೊ ಚೆನ್ನಾಗಿತ್ತು, ಓವರ್ ಆಲ್ ಗುಡ್ ಎಕ್ಸ್ಪೀರಿಯನ್ಸ್. ಹಾಂ, ಅವಾಗ ಆ್ಯಕ್ಚುಲಿ ಜಾಸ್ತಿ ಗೊತ್ತಾಯಿತು. ಲೈಕ್ ಆ್ಯಕ್ಟರ್ ಆಗಿ ಬಂದಾಗ ಏನೂ ಗೊತ್ತಾಗಲ್ಲ, ನಮ್ಮ ಕೆಲಸ ನಮಗೆ ಗೊತ್ತಿರುತ್ತಷ್ಟೇ. ಡೈರೆಕ್ಷನ್ ಟೀಮ್ ಜಾಯ್ನ್ ಆದಾಗ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲನೂ ಗೊತ್ತಾಗುತ್ತೆ. ಸೊ ಯಾರಾದರೂ ಬೈತಿದ್ರು ಯಾಕೆ ಬೈತಿದ್ದಾರೆ ಎಲ್ಲನೂ ಅರ್ಥ ಆಗುತ್ತೆ. ಸೊ ಚೆನ್ನಾಗಿತ್ತು. ಸೊ ಇದೊಂದು ಫನ್ ಇನ್ಸಿಡೆಂಟ್ ಇತ್ತು. ನನ್ನ ಫಸ್ಟ್ ಶಾಟ್ ಆ್ಯಕ್ಚುಲಿ ಜಸ್ಟ್ ಒಂದು ಸಿಂಪಲ್ ಶಾರ್ಟ್ ಇತ್ತು, ಡೋರ್ ಓಪನ್ ಮಾಡೋ ಶಾರ್ಟ್. ಅದಕ್ಕೆ ನಾನು 10ಕ್ಕಿಂತ ಜಾಸ್ತಿ ಟೇಕ್ಸ್ ತೊಗೊಂಡೆ ಅನಿಸುತ್ತೆ, ಮೈ ಫಸ್ಟ್ ಎವರ್ ಶಾರ್ಟ್. ಸೊ ಅದಕ್ಕೆ ನನಗೆ ತುಂಬ ಲೈಕ್ ಭಯ ಆಗಿತ್ತು. ಆ್ಯಂಡ್ ನಮ್ಮ ಡೈರೆಕ್ಟರ್ ಸೈಡಿಗೆ ಬಂದು ಬೈದರು ಸ್ವಲ್ಪ. ಅಷ್ಟೇನು ಬೈದಿಲ್ಲ, ಅವರು ಟಾಂಟ್ ಮಾಡಿದರು. ಅದಕ್ಕೆ ನಾನು ಸೈಡಲ್ಲಿ ಹೋಗಿ ಹತ್ಕೊಂಡು ಅದೆಲ್ಲ ಸ್ವಲ್ಪ ಆಗಿತ್ತು. ಬಟ್ ಆಮೇಲೆ ಅರ್ಥ ಆಯಿತು, ಲೈಕ್ ಡೈರೆಕ್ಷನ್ ಟೀಮ್ ಜಾಯಿನ್ ಆದಮೇಲೆ ಯಾಕೆ ಅವ್ರು ಟೆನ್ಷನ್ನಲ್ಲಿ ಇರ್ತಾರೆ ಎಲ್ಲ ಅರ್ಥ ಆಯಿತು. ಮೋಸ್ಟ್ಲಿ ಅದಕ್ಕೆ ಡೈರೆಕ್ಷನ್ ಟೀಮ್ಗೆ ಹಾಕಿದ್ದು ಅನಿಸುತ್ತೆ. ಸರ್, ಈ ಮೂಜಿ ಸ್ಟೋರಿದೊಟ್ಟಿಗೂ ಮೂಜಿ ಮೇಲ್ ಲೀಡ್ ಬೊಕ್ಕ ಮೂಜಿ ಫೀಮೇಲ್ ಲೀಡ್ ಉಂಡು. ಸೊ ಆಲ್ರೆಡಿ ನಮ್ಮ ರಡ್ ಜನ ಪಾತೆರೆ ಕಡೆ ಯಾನ ಈ ಮೂವಿಡು ಒಂಜಿ ಸ್ಟೋರಿಡ್ ಒಂಜಿ ಸ್ನೇಹ ಪನ್ಪುನ ಕ್ಯಾರೆಕ್ಟರ್ ಮಲ್ದೆ. ಸೊ ಯಾನೆಂಚ ಈ ಕ್ಯಾರೆಕ್ಟರ್ ಸೆಲೆಕ್ಟ್ ಆಯ ಬಂದು ಐತ ಬಗ್ಗೆ ಒಂಚೂರು ಪಾನೆ ಎಂಕ್ ಆಡಿಷನ್ ಇರು ಫೋಟೋ ಕೊಡಪ್ಪ ಇರ್ಬೇಕು. ಆ ಕ್ಯಾರೆಕ್ಟರ್ ಎಂಚ ತುಂಬೋಣ ಇತ್ತೆ ಸ್ಟೋರಿ ಪಂಡ ತುಂಬ ನಾರ್ಮಲ್ ಪಂಡ ಇರೇಗ ತುಂಬ ಮಾಡೆಲ್ ಗಿಡ ಅಂಚಿತ್ನ ಬರದ ಪೊಂಡು ಬಿಡಿಚಿತ್ತನು ತುಂಬ ಬೇಸಿಕ್ ಪಂಡ ಇಲ್ಲದ ಬರಿತಾ ಪೊಂಡು ಎಂಚಪ್ಪಲ್ಲ ಅಂಚನೆ ಬಿಡಿತ್ತನು. ಬಟ್ ಸಮಸ್ಯೆ ಏನಾಯ್ತಾನೆ ಮಂಡೆ ಇಂಕ ಇದು ಡಬ್ಬಿಂಗ್ ಮಲ್ತೊಂದು ತರಂಗೆ ಗೊತ್ತಿತ್ತನು ಐಟ್ ಪಾಡ್ದಿತ್ತಾರದ. ಬಟ್ ಆ್ಯಕ್ಟಿಂಗ್ ಓಲ ಮಲ್ದು ಜರ್ಬಂಡರು ಐಕೆ ಹಸ್ರದು ಒಂಜಿ ಸೀನ್ ಕಡಪಡಿರ್ಬೇಕು. ಈ ನಾವು ರಿಹರ್ಸಲ್ ಮಲ್ತು ಕಡಪುರಿ ಇರತ್ತ ಅವು ತೂಯ್ಬೇಕು. ಓಕೆ ಒಂದು ನಾನು ಸೆಲೆಕ್ಟ್ ಮಲ್ಪೊಲಿಂದ ನಾಡು. ಸೊ ಆಡಿಷನ್ ತೂಯಿನಾದಾಗ ಓಕೆ ಕ್ಯಾರೆಕ್ಟರ್ ಇಂಕ್ ಈ ಕ್ಯಾರೆಕ್ಟರ್ ಪಕ್ಕ ಸಟ್ಟ ಹಾಪಿಡೊಂದು ಬಂದರು. ರೆಡ್ ಆಪ್ಷನ್ ಇತ್ತಂಡು ಅವಳಿಗೆ ಸೆಲೆಕ್ಟ್ ಆಗತ್ತುಲೆ ಪಂಡ ಆ ಕುಡಂಜಿ ಕ್ಯಾರೆಕ್ಟ್ರು ವರ್ಕ್ಶಾಪ್ ಸ್ಟಾರ್ಟ್ ಆದಿತ್ತನು. ಇರಗೆ ಸೆಕೆಂಡ್ ಆಪ್ಷನ್ ಲೆಕ್ಕ ದಿವಂದೆ ದ್ಯಾಪಂಡೆ ಇಂಕ್ ಇರು ಆ್ಯಕ್ಟಿಂಗ್ ಓಲ ಮಲ್ದಿತ್ತು ಜರದ ಕೂಡ ವರ್ಕ್ಶಾಪ್ ಮಲ್ಪರ ಟೈಮ್ ಹಾಪಿಡೊಂದು. ಸೊ ವರ್ಕ್ಶಾಪ್ ಸ್ಟಾರ್ಟ್ ಆಂಡು ಅಲ್ಲ ಆ ಕುಡಂಜಿ ಆ್ಯಕ್ಟರ್ನ ಟೈಮ್ ಸೆನ್ಸಿಜಿ ಪಂಡ ಇತ್ತೆ ವರ್ಮಾಂಟೆ ಬರ್ಪಿನಾಗಲು 15 ರಂಗಂಡು ಬರ್ತೀರಿ 2 ದಿನ ಅಂಚೆನ ಆಣ ಹಿಡಿದು ಬೊಕ್ಕ ಓಕೆ ಒಂದು ಎಡ್ಡೆ ಆ್ಯಕ್ಟರ್ ಅವಳು ಬೇಲೆಗೆ ರೆಸ್ಪೆಕ್ಟ್ ಕೊಡ್ತೀನಿ ఇంకా ಅನ್ನಾಗಲೇ ರೆಸ್ಪೆಕ್ಟ್ ಕೊಡ್ಪಿಚ್ಚಿ. ಸೊ ಈಗ ನಾವು ಅಲ್ತೆ ಹಿಡಿದು ಬೊಕ್ಕ ಆಪ್ಷನ್ ಬಿ ಇತ್ತೀನಿ, ಆಪ್ಷನ್ ಎ ಆಣದು. ಸೊ ಅದು ಬರ್ತಿಗೆ ಅವ್ನು ವೀಡಿಯೋಲ್ಲ ಕಡಪಡ್ತಿರ್ತಾರೆ. ಸೊ ಓಕೆ ನಾನು ಮಲ್ಪೋಲಿಂದ ಆಂಡು ಹಿಡಿದು ಬೊಕ್ಕ ವರ್ಕ್ಶಾಪ್ ಮಲ್ತದ್ದು ವರ್ಕ್ಶಾಪ್ ತ್ರೂಡೆ ಒಂದಾಯಿನಿ. ಬಟ್ ಆ್ಯಕ್ಚುಲಿ ನೀವು ವರ್ಕ್ಶಾಪ್ ಆಯ್ನ ಇಟ್ಟು ಹಿಂಗೆ ಮೂಜಿ ಸ್ಟೋರಿ ಇಟ್ಟು ನೀಗಲ್ಲೇ ಬೇಗ ಮುಗಿನಿ. ಮತ್ತು 6 ದಿನ ಎತ್ತಿಂದ 3 ದಿನ 4 ದಿನ ಒಟ್ಟು 5 ದಿನ ಎತ್ತಿನ 2 ದಿನ ಒಟ್ಟು ಅಂಚೆ ಬರೋ ಮುಗಿಂಡು. ಸೊ ಅವು ಹೆಲ್ಪ್ ಆ್ಯಂಡ್ ವರ್ಕ್ಶಾಪ್ ಆಯ್ನ ನಾನು ಹಿಂಗೆ ಫ್ಯೂಚರಾಗಲು ಒಂದು ಏನು ನೆಟ್ಟು ಕಲ್ತೀನಿ ಏನೋ ಬಣ್ಣ ಒಂದು 15 ದಿನ 20 ದಿನ ವರ್ಕ್ಶಾಪ್ ಮಲ್ತದೆ ಶೂಟಿಂಗ್ ಪೋಡು. ಅವು ತುಂಬಾ ಬೆಟರ್ ಆಪುಂಡು ಪಂಡ ಈಗ ಟೈಮ್ ಸೇವ್ ಆಪುಂಡು ಒಂಜಿ ಆಯ್ತು. ಒಟ್ಟಿಗೆ ಮೂವಿದ ಟೆಕ್ನಿಕಲ್ ಟೀಮ್ದ ಬಗ್ಗೆಲ್ಲ ಪನ್ನೆ ಓಕೆ. ಕ್ಯಾಮ್ರಾ ರುದ್ರಮಣಿ ಬೆಳಗೆರೆ ಬಂದು ನನ್ನ ಫಸ್ಟ್ ಮೂವಿ ಹಿಡಿದಿಂಚಲ ಆರೆ ಒಂಥರ ಫ್ಯಾಮಿಲಿ ಮೆಂಬರ್ ಲೆಕ್ಕನೆ. ಸೊ ಕ್ಯಾಮ್ರಾ ವರ್ಕ್ ಡಿಫ್ರೆಂಟ್ಲಿ ಟ್ರೇಲರ್ ತೂಯಿನಾಗಲು ಎಡ್ಡೆ ರೆಸ್ಪಾನ್ಸ್ ಉಂಟು. ಕ್ಯಾಮ್ರಾ ವರ್ಕ್ ಹೋಗಿ ಪೂರ ಪಾತಿರಲಿಲ್ಲ ಅವು ಏನ ಬಣ್ಣ ಇಂಟೆನ್ಷನ್ ಕ್ಲಿಯರ್ ಇತ್ತಂಡ ನೇಚರ್ಲ ಸಪೋರ್ಟ್ ಮಲ್ಪುಂಡು ಒಂದೊಂಜಿ ಲೈನ್ ಉಂಡು ಪಂಡ ಮೂಲ ಅಂಚೆನ ಆಂಡ್ ಎಂಕಲ್ಲ ಮೋರ್ ದೆನ್ 98% ಶೂಟು ಸಾಫ್ಟ್ ಲೈಟ್ಲೇ ಆತನು. ಇರ ಕ್ಯಾಮ್ರಾಗೆ ಬೋರ್ತಿನ ಲೈಟು ಮಾತಾಡೋದು ಬಂಡ ಸಾಫ್ಟ್ ಲೈಟ್ ಬೋರ್ಡ್ ಒಂದು ಇದೇ ನಾರ್ವೇದ ಪೂರ ಶೂಟ್ ಆತ್ಲಾಗಿ ದೇ ಬರ್ಕೊಂಡು ಬಂಡ ಅವ್ರು ಮೇಜರ್ ಸಾಫ್ಟ್ ಲೈಟ್ ತಿಕ್ಕೊಂಡು. ಸೊ ಮೂಲ ಅವು ತಿಕ್ಕೊಂಡು ಆ್ಯಂಡ್ ಎಂಗ್ಳು ಓಲ್ಪೊಂಡಲ್ಲ ಬಡ್ಸ ಗ್ಯಾಪ್ ಇತ್ತಿನ ಟೈಮ್ ಶೂಟ್ ಮಾಡ್ತಂದು ಅವು ಸಾಫ್ಟ್ ಲೈಟ್ ತಿಕ್ಕೊಂಡು ನೆಡ್ಡೆ ಫ್ರೇಮಿಂಗ್ ఒక ఇంకా నాకు ఫ్రేమింగ్ ఇಷ್ಟ. మ్యూజిక్ డైరెక్టర్ హేమంత్ జోయిస్ ನಮ್ಮ ಟೀಮಿಗೆ ಬೈದಿನೇ ಪಂಡ ಎಂಚ ಪಂಡ ಆಲ್ರೆಡಿ ಏನ ಲಾಸ್ಟ್ ಪಿಕ್ಚರ್ದ ಮ್ಯೂಸಿಕ್ ಡೈರೆಕ್ಟರು ಜುವಿನ್ ಸಿಂಗ್ ಬಂದು ಆಲ್ರೆಡಿ ಟ್ಯೂನ್ ರೆಡಿ ಮಲ್ದಿತ್ತಾರು. ಸಾರಿ ಒಂದು ಅಡ್ವಾನ್ಸ್ಲ ಆದಿತ್ತನು ಪ್ರೊಡ್ಯೂಸರಿಂದ ಬತ್ತಿನಾಗಲೂ ಏನು ಹೇಳ್ತೀರು ಪಂಡ ಎಂಕ್ ಮ್ಯೂಸಿಕ್ ಡೈರೆಕ್ಟರ್ ಎಂಗೆಲ್ಲ ಕ್ರೆಡಿಟ್ ಒಲ್ಲೇರು ಅರೇನೆ ಪಾಡ್ಲೇ ಮಾಡಿ ಆಲ್ರೆಡಿ ಟ್ಯೂನ್ ರೆಡಿ ಆತನು. ಟ್ಯೂನ್ ಪೂರ ಲೈಕೊಂಡು ಬಟ್ ಎಂಕಲ್ಲೇ ಮ್ಯೂಸಿಕ್ ಡೈರೆಕ್ಟರ್ ಬೋರ್ಡು ಒಂದು ಬಂದಿರು. ಓಕೆ ಬಂದು ಅವ್ರನ್ನ ಸಾಂಗ್ ಪೂರಕ್ಕೆ ಇಷ್ಟ ಆಂಡು ಜುವಿನಿಗೆ ಪಂಡ ಇಂಚೆಂಚ್ ಉಂಡೆ ಏನು ಅಲ್ಪ ಮಲ್ಪ್ಲೆ ಮಲ್ಲೇಜಿ ನೆಕ್ಸ್ಟ್
ಐಟ್ ಕೆಲವು ಟ್ಯೂನ್ ಕುಡಂಜಿ ಪ್ರಾಜೆಕ್ಟ್ ಯೂಸ್ ಮಲ್ಪಲೇಕಿತ್ತನು ಮಲ್ಪೋಗ ಬಂಡೆ ಆತು ಬರ್ತಿಗೆ ನಾನು ಹೇಮಂತ್ ಜೋಯ್ಸಿಗೆ ಬಂಡೆ ಓಕೆ ಅವ್ರನ್ನ ಸಾಂಗ್ ಪೂರಕ್ಕೆ ಇಷ್ಟ ಆಂಡು ಸ್ಟೋರಿ ಬಂಡೆ ಟ್ಯೂನ್ ಸ್ಟಾರ್ಟ್ ಮಲ್ಪೆ ಬಂಡೆ ಓಕೆ ಅಡ್ವಾನ್ಸ್ ಪೂರ ಬರೋಡು ಅವ್ರ ಬಗ್ಗೆ ಸ್ಟಾರ್ಟ್ ಮಲ್ಪಲೆ ಬಂಡೆ ಮೇರ್ ಜೋಶುಡು ಸ್ಟೋರಿಗೆ ಅಂದರಿಗೆ ಅದ್ರ ಮಲ್ದಿನ ಒನ್ ಆಫ್ ದ ಬೆಸ್ಟ್ ಸ್ಕ್ರಿಪ್ಟ್ ಇತ್ತು ನನಗೆ ಬೀದಿನ ಅರ್ಲೆ ಕೊಡು ಆರ್ಪಣ್ಯ ಅಂದು ಹಿಂಗೆ ಭಾರಿ ಇಷ್ಟ ಅಣ್ಣ ರೊಮ್ಯಾಂಟಿಕ್ ಕಾಮಿಡಿ ಹಿಂಗೆ ಬೋರ್ಡ್ ಇತ್ತು ನಾನು ಟ್ಯೂನ್ ಮಲ್ಪೆ ಅದ್ರ ಕಾಸರ ಮತ್ತು ಪಾಡೋದು ಮೇರೆ ಟ್ಯೂನ್ ಪೂರ ರೆಡಿ ಮಲ್ತೇನೆ ಟ್ಯೂನ್ ರೆಡಿ ಆಂಡು ಲಿರಿಕ್ಸ್ಲ ಪ್ರಮೋದ್ ಬರುವಂತಿಗೆ ಆರೇ ಕಾಸು ಕೊಡ್ದು ಪೂರ ಲಿರಿಕ್ಸ್ಲ ಬರೋ ಪೈರು ಯಾರು ಬರೋದಿಲ್ಲ ಅರ್ಜೆಂಟ್ ಮಲ್ಪಡ್ತಿ ಜಿತ್ತೆ ಫ್ರೀಲಲ್ಲ ಏನು ಮುಗಿತು ಬಿಡ್ಕ ಅಂದು ಲಾಸ್ಟಿಗೆ ಆ ಪ್ರೊಡ್ಯೂಸರ್ ಅವ್ರನ್ನ ಒಂದು ಕುಡೊಂದು ಪಿಕ್ಚರ್ ರಿಲೀಸ್ ಆಂಡು ಆ ಪಿಕ್ಚರ್ ವರ್ಕೌಟ್ ಆಯ್ಜಿ ಇಜ್ಜಿ ಕೋವಿಡ್ ಆಯ್ವಾಗ ಪಿಕ್ಚರ್ ಒಲ್ಲ ಬಲ್ತೊಂದು ಜಿ ಸದ್ಯಕ್ಕೆ ಬಿಡ್ಚಿ ಅಂಚೆ ಬಂದು ಆರು ಪಿರಪಯ್ಯರು ಆತು ಬರ್ತು ಬೇತೆಂಗ್ಳು ಇನ್ವೆಸ್ಟರ್ ನಾಟೆ ಪೋಣ ಅಂಚಿಲಜ್ಜಿ ಇಂಚಿಲಜ್ಜಿ ಆಂಡ್ ಮುಲ್ಲ ಟ್ಯೂನ್ ರೆಡಿ ಅವಲ್ಲ ಟ್ಯೂನ್ ರೆಡಿ ಅದು ಬರ್ತು ಹಿಂಗೆ ಹೇಮಂತ್ ಜೋಯ್ಸ್ನ ಆಲ್ರೆಡಿ ಅವ್ರನ್ನ ಆರ್ಲ ಕಾಸು ಪೂರ ಪಾಡ್ಯಾರತ್ತ ಅಂಚೆ ಅದು ಆರೇ ಕಂಟಿನ್ಯೂ ಆಂಡು ಸೊ ಮೇಜರ್ ಐಕೆ ಇದಕ್ಕೆ ಪ್ರೊಡಕ್ಷನ್ ಪುದರಲ್ಲ ಯಾರನ್ನ ಹೇಮಂತ್ ಜೋಯ್ಸ್ ಪ್ರಾಜೆಕ್ಟ್ ಒಂದು ಪಾಡ್ದ ದೇವಂಡ ಅರ್ನೆಲ್ಲ ಕಾಸು ಬೂಡ್ದು ಪಂಡ ಅವು ಗೊತ್ತಪ್ಪ ಅಂದೇನೆ ಆರು ಬರ್ಪುಡು ಒಂದು ಪಾಡ್ನಿ ಲಾಕ್ ಅಂಚಾಣ ಹಿಡಿದು ఒక ಎಡಿಟಿಂಗ್ ಯಾನೇ ಮಲ್ದೆ ಒಂದು ಎಡಿಟಿಂಗ್ ನಾನು ಬೇತಾಗಲಿಕ್ಕೆ ವರ್ಕಂತ ಪ್ಲ್ಯಾನ್ ಇತ್ತು ಬಟ್ ಒಂದು ಏನ ಪ್ರಾಬ್ಲಮ್ ಪಂಡ ಎವ್ರಿ ಸೀನಿಗೆ ರೀಕನೆಕ್ಟ್ ಆ್ಯಪಿ ನಾನು ಎಕಡೆ ಪಂಡ್ಲೇಕ ಹೈಪರ್ ಲಿಂಕ್ ಏನ ಪಂಡ ಸ್ಟಾರ್ಟಿಂಗ್ 20 ಮಿನಿಟ್ಸ್ ಇರೆಗೆ ಬೇತೆ ಸ್ಟೋರಿಯಿಂದ ಗೊತ್ತಾವಡು ನಾನು ಏತೆ ಪಂಡ ಇರು ಪಿಕ್ಚರ್ ತೂವಿನದ ಇದು ತೂತಾರೆ ಇರೆಗ್ಲ ಗೊತ್ತಾರು ಅವು ಆ ಟ್ರಾನ್ಸಾಕ್ಷನ್ ಉಂಡತ ಅವು ಕುಡೊಂದು ಎಡಿಟರ್ ಮಲ್ಪೋಡು ಬಂಡ ಸ್ಕ್ರಿಪ್ಟ್ ಪೂರ ಓದೊಂದೇ ಮಲ್ಪೋಡಪ್ಪು ನಾನು ಕೂಡ ಸ್ಕ್ರಿಪ್ಟ್ ಏನೋ ಪೂರ ಬರೀತಿಲ್ಲ ಡಿಟೇಲ್ ಅದು ಬರೀತಜಿ ಕಟ್ಟು ಒಂದು ಪಾಡ್ದು ನೆಕ್ಸ್ಟ್ ಸೀನಿಗೆ ಕೊಡ್ದಿತ್ತೆ ಆ ಕಟ್ಟು ಅಂದೊಂದು ಸ್ಕ್ರಿಪ್ಟು ಸ್ಕ್ರೀನ್ ಪ್ಲೇ ಡೈಲಾಗ್ ಒಂದು ಲಾಕ್ಡೌನ್ನ ಟೈಮ್ ಆತಿನ ಸ್ಕ್ರಿಪ್ಟ್ ಅಂಜಾದು ಎರೆಗ್ಲ ಬಿಡ್ಚಿ ಆಯ್ನತ ನಮನೆ ಮಲ್ಪಗಂದು ಆ್ಯಂಡ್ ಎಡಿಟಿಂಗ್ಲ ಯಾನೇ ಮಲ್ಪೋಡಣ ಮೇಜರ್ ಕಾಸ್ಟ್ ಕಟ್ಟಿಂಗ್ ಬಜೆಟ್ ಉರಿಯೊಂದು ಹಿಡ್ದು ಬೊಕ್ಕ ಸಿಂಗರ್ ಹೇಮಂತ್ ಜೋಯ್ಸ್ನ ಫ್ರೆಂಡ್ ಚೇತನ್ ನಾಯ್ಕ್ ಬಂದು ಹಿಡ್ದು ಬೊಕ್ಕ ಅಂಜನಾ ಪದ್ಮನಾಭ ಬಂದು ಬೊಕ್ಕ ಒಲ್ಲೇಶ್ ಭಟ್ಟಂದು ಬಂತೇನೆ ಲಿರಿಕ್ಸ್ ಪ್ರಮೋದ್ ಮರುವಂತೆ ಸರ್ ನಮ್ಮ ಚೌಚೌಬಾತ್ ಮೂವಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆತಂದು ಸೊ ನೆತ್ತ ಬಗ್ಗೆ ಒಂಚೂರು ಪಾನೆ ಈಜಿ ಹಿಂಗೆ ಸಬ್ಮಿಟ್ ಮಲ್ಪರೆಲ್ಲ ತುಂಬ ಜನ ಬಂದಿರ ಬಂಡ ಕಮರ್ಷಿಯಲ್ ಫಿಲಮ್ ನಾರ್ಮಲ್ ಸೆಲೆಕ್ಟ್ ಆಪ್ ಜಾತ ದ್ಯಾಗ್ ಸಬ್ಮಿಟ್ ಮಲ್ಪಡ್ರ ಐತಾ ಫೀಸ್ ಉಪ್ಪುನದ ಮಿನಿಮಮ್ ಫೀಸ್ ಒಬ್ಬರ ಸಬ್ಮಿಷನ್ ಹೋಗ ಹಾಗೆ ಏನು ಬಂಡೆ ಓಕೆ ಹೆಂಗೆ ಹೋಗ್ಪುಂಡು ಬಂಡ ಕಮರ್ಷಿಯಲ್ ಅಂದ ಆಂಡ್ಲ ಸ್ಕ್ರೀನ್ ಪೇ ಬೊಕ್ಕ ರೇಟಿಂಗ್ ಪ್ಯಾಟರ್ನ್ ಡಿಫ್ರೆಂಟ್ ಉಂಡು ಹೈಪರ್ ಲಿಂಕ್ ರಾಮ್ ಕಾಮೆಂಟ್ ಫಸ್ಟ್ ಟೈಮ್ ಉಂಡದ ಆ್ಯಂಡ್ ರೆಗ್ಯುಲರ್ ಪ್ಯಾಟರ್ನ್ ಬುಡ್ದುಂಡು ಕಮರ್ಷಿಯಲ್ ಆಂಡಲ ಚಾನ್ಸ್ ಗೆತೊಂಗ ಅಂದು ಗೆತೊಂಡಿ ನಾರ್ಮಲ್ ಐಟ್ ರಟ್ ಐಪುಂಡು ಒಂಜಿ ಪಾಪ್ಯುಲರ್ ಫಿಲಮ್ಡು ಪ್ಲೇ ಆಪುಂಡು ಆಲ್ರೆಡಿ ರಿಲೀಸ್ ಆತಿನ ಫಿಲಮ್ನು ಪಾಪ್ಯುಲರ್ ಸೆಕ್ಷನ್ ಪಾಡ್ವೇರು ಸೊ ಅವು ಕಾಂಪಿಟೇಷನ್ಗೆ ಬರ್ಪುಜಿ ಬಟ್ ನಮ್ಮ ಕನ್ನಡ ಕಾಂಪಿಟೇಷನ್ ಡೇ ಬರ್ತಂಡು ಅವು ಹೆಂಗೆ ಭಾರಿ ಖುಷಿ ಬಂಡ ಸೆಲೆಕ್ಟ್ ಆಪಿನ ಬೇತೆ ಪಂಡ ಅವಳು ನಾರ್ಮಲ್ ಇರಿಗೆ ಅವ್ರು ಬರ್ಪುಣತ್ತು ಲೋಗೋ ಪಾಡ್ವೇರತ್ತ ಪಾಡಿ ಸತ್ತು ಬಂಡ ರಟ್ ಐಪುಂಡು ಮೇಜರ್ ಒಂಜಿ ಕಾಂಪಿಟೇಷನ್ ಆ್ಯಂಡ್ ಬೊಕ್ಕ ಒಂಜಿ ಪಾಪ್ಯುಲರ್ ಫಿಲಮ್ ಒಂದು ಪಾಪ್ಯುಲರ್ ಫಿಲಮ್ ಅಂಡ ನಾರ್ಮಲಿ ಪ್ಲೇ ಆಪುಂಡು ಎಡ್ದಲ್ಲ ಕಾಂಪಿಟೇಷನ್ ಎಗ್ದಲ್ಲ ಅಂದಿಜ್ಜಿ ಎಗ್ ಪ್ರೈಸ್ ಇಲ್ಲದಲ್ಲ ಉಪ್ಪುಜಿ ಬಟ್ ನಮ್ಮ ಕನ್ನಡ ಕಾಂಪಿಟೇಷನ್ ಸೆಕ್ಷನ್ ಡೇ ಸೆಲೆಕ್ಟ್ ಆತನು ಒಂಜಿ ಖುಷಿ ಉಂಡು ಹೆಂಗೆ ಪಂಡ ತುಂಬ ಜನ ಫೋನ್ ಮಾಡ್ತೀರಿ ಇಂಚ ಅಂದು ಪಂಡ ಇರಲ್ಲ ಇಂಪ್ಲೆನ್ಸ್ ಮಲ್ಪರ ಹೆಂಗೆ ಇರಲ್ಲ ಮರ ಪೂರಾಗುಲ್ಲ ಹೊಸ ಬೇರೆ ಇಂಪ್ಲೆನ್ಸ್ ಎಲ್ಲ ಮಲ್ದಜ ಅವು ಸೆಲೆಕ್ಟ್ ಆಂಡು ಸೊ ಅವು ಆ ಕಂಟೆಂಟ್ದ ಶಕ್ತಿಯಿಂದ ಪಂಡ ಇಷ್ಟ ಅಲ್ಪ ಈಗಾಗಲೇ ನಾವು ಮೂವಿಯ 2 ಕಥೆಗಳಲ್ಲಿ ಅಭಿನಯಿಸಿದಂಥ ಆ್ಯಕ್ಟರ್ಸ್ ಜೊತೆ ಮಾತಾಡಿದ್ವಿ. ಈಗ 3ನೇ ಕಥೆಯಲ್ಲಿ ಅಭಿನಯಿಸಿದ ಇಬ್ಬರು ಆರ್ಟಿಸ್ಟ್ಗಳು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತಾಡೋಣ. ನಿಶಾಂತ್ ಶೆಟ್ಟಿ ಹಾಗೂ ಕೃಷ್ಣವರ್ಧನ್ ಅವರು ಹರ್ಷವರ್ಧನ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸ್ವಾಗತ ಇಬ್ಬರಿಗೂ ಕೂಡ. ಮೊದಲನೇದಾಗಿ ತುಳುನಾಡಿನ ಜನತೆಗೆಲ್ಲ ನಮಸ್ಕಾರ. ಮತ್ತು ನನಗೆ ಅಷ್ಟೊಂದು ತುಳು ಬರಲ್ಲ, ಬಟ್ ತುಳು ಕಲಿಯೋದಕ್ಕೆ ತುಂಬ ಟ್ರೈ ಮಾಡ್ತೀನಿ. ತುಳು ಇಲ್ಲ ಮಾತಾಡ್ತಾ ಇದ್ದೆ, ಮಾತಾಡಿದ್ರೆ ತುಳು ಜನ ಎಲ್ಲ ನನ್ನ ಮೇಲೆ ರಿವೆಂಜ್ ತೀರ್ಸ್ಕೊಬಿಡ್ತಾರೆ ಅಂತೇಳಿ ಫ್ರೆಂಡ್ಸ್ಗಳಿದ್ದಾರೆ. ಸ್ವಲ್ಪ ಅವ್ರ ಥರ ಮಾತಾಡಿ ಆ ಸ್ಲ್ಯಾಂಗ್ ಬರುತ್ತೆ ಅಷ್ಟೇ, ಅರ್ಥ ಆಗುತ್ತೆ. ನೀವು ಈ ಮೂವಿಯಲ್ಲಿ ಯಾವ ಪಾತ್ರವನ್ನು ಮಾಡಿದ್ದೀರಾ? ನಾನು ಸತ್ಯ ಕ್ಯಾರೆಕ್ಟ್ರದು ಫ್ರೆಂಡ್ ರೋಲ್ ಮಾಡಿದ್ದೀನಿ. ಸೂರಜ್ ಅಂತ ಕ್ಯಾರೆಕ್ಟರ್ ಹೆಸರು. ಅದರಲ್ಲಿ ಜಸ್ಟ್ ನಾರ್ಮಲ್ ಲೈಕ್ ಫ್ರೆಂಡ್ಸ್ ಇರ್ತಾರೆ, ಹುಡುಗಿಯರಿಗೆ ಲೈನ್ ಹಿಡಿಯೋಕೆ ಹೋಗ್ತಾರೆ, ಈ ಥರದ್ದು. ಅದ್ರ ಜೊತೆ ವರ್ಕ್ಶಾಪಲ್ಲಿ ಆ್ಯಕ್ಚುಲಿ ನಾನು ಪ್ರಾಕ್ಟೀಸ್ ಮಾಡಾಗ ಎಲ್ಲ ಕ್ಯಾರೆಕ್ಟರ್ಸು ಮಾಡಿದ್ದೀನಿ. ಈಗ ಹೀರೋಗೆ ಕ್ಲೂ ಕೊಡಾಗ ಹೀರೋಯಿನ್ ಆಗು ಮಾಡಿದ್ದೀನಿ, ಅಥವಾ ಹೀರೋಯಿನ್ ಜೊತೆ ಅವ್ರು ಹೀರೋ ಬಂದಿರಲಿಲ್ಲ ಅಂದರೆ ಕ್ಲೂ ಕೊಡೋಕ್ಕೆ ಹೀರೋ ಆಗಿ ಮಾಡಿದ್ದೀನಿ. ಈ ಥರ ಎಲ್ಲ ಕ್ಯಾರೆಕ್ಟರ್ಸು ಮಾಡಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬೇರೆ ಥರ, ಅಂದರೆ ರಿಹರ್ಸಲ್ ಮಾಡಬೇಕಾದ್ರೆ ಬೇರೆ ಥರ ಇತ್ತು. ನಮಗೆ ಶೂಟಿಂಗ್ ಸ್ಪಾಟ್ಗೆ ಹೋದಾಗ ಅಲ್ಲಿ ಲೊಕೇಶನ್ಸು ಅಲ್ಲಿ ತುಂಬ ನಮ್ಗೆ ಚಾಲೆಂಜಿಗಿತ್ತು. ಅಲ್ಲಿ ಕಂಪ್ಲೀಟಾಗಿ ಮಳೆ ಬರ್ತಾಯಿತ್ತು, ಅದು ನಿಂತ ಮೇಲೆ ಶೂಟ್ ಮಾಡಬೇಕಾಗಿತ್ತು, ವೆದರ್ ಚೇಂಜ್ ಆಗ್ತಿತ್ತು. ಸೊ ಸನ್ಲೈಟ್ ಬರ್ತಾಯಿತ್ತು, ಸನ್ಲೈಟ್ ಆಫ್ ಆಗ್ತಾಯಿತ್ತು, ಆ ಥರ ಚಾಲೆಂಜಿಂಗ್ ಇತ್ತು. ಅದರಲ್ಲಿ ಆ ಮೂಡಿಗೆ ಬಂದು ಆ್ಯಕ್ಟ್ ಮಾಡೋದಿದೆಯಲ್ಲ. ಮತ್ತು ಇನ್ನೊಂದು ಫಸ್ಟ್ ಸೀನು ನಮ್ಮದು. ಸೊ ಅದು ಒಂದು ಚಾಲೆಂಜಿಂಗ್, ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ಚೆನ್ನಾಗಿ ಬಂತು. ಅದೇ ಹೇಳೋದಲ್ಲ, ಇಷ್ಟಪಟ್ಟು ಮಾಡಿರೋ ಸಿನಿಮಾ. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದರಿಂದ ಅಲ್ಲಿ ಒಂದೊಳ್ಳೆ ನಮಗೆ ಸಾಥ್ ಚೆನ್ನಾಗಿ ಇತ್ತು. ಅಂದರೆ ಇಬ್ಬರು ಸಾಥ್ ತೊಗೊಂಡಿದ್ದನ್ನ ಸತ್ಯ ಕ್ಯಾರೆಕ್ಟರ್ ಜೊತೆ ಇನ್ನು ಚೆನ್ನಾಗಿತ್ತು, ಒಂದು ಎಂಜಾಯ್ ಮಾಡಿದ್ವಿ ಮಾತ್ರ. ಜನಕಲು ನಮ್ಮ ಚೌಚೌಬಾತ್ ಸಿನಿಮಾನ ದಾಯ್ತು ಓಡಂದಿರ್ ಪನ್ಪರ್. ಈಗ ನಾನು IT ಕಂಪ್ನಿಯಲ್ಲೇ ಕೆಲಸ ಮಾಡ್ತಿದ್ದೀನಿ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಟ್ರೆಸ್ ಆಗಿರುತ್ತೆ.
ಸೊ ನಾನು ವೀಕೆಂಡಲ್ಲಿ ರಿಲೀಫ್ ಆಗೋಕ್ಕೆ ಒಂದು ಮೂವಿ ಅಂತ ಹೋಗಿ ನೋಡಿದಾಗ ಈಗ ಜಾಸ್ತಿ ಬರ್ತಿರೋದು ಜಸ್ಟ್ ಕಮರ್ಷಿಯಲ್ ಇರುತ್ತೆ, ಹೊಡೆದಾಟ ಅದು ಇದು, ಅಲ್ಲೂ ಮೂಡ್ ಆಫ್ ಆಗಿಬಿಡುತ್ತೆ, ಅಥವಾ ಅದು ಎಕ್ಸ್ಟ್ರಾ ಸ್ಟ್ರೆಸ್ ನನ್ನ ಮೇಲೆ ಹಾಕುತ್ತೆ. ಸೊ ಒಂದು ಸುಮ್ಮನೆ ಹೋಗಿ ಕೂತ್ಕೊಂಡಾಗ ಒಂದು ನನಗೆ ಆರಾಮಾಗಬೇಕು ಒಂದು ಫಿಲಮ್ ನೋಡಿ, ಅದು ಆ ಫಿಲಮ್ ನೋಡ್ಕೊಂಡು ಬಂದ್ರೂ ಅದು ನನ್ನ ತಲೆಯಲ್ಲೇ ಗುಣಗ್ತಾ ಇರಬೇಕು, ಆ ಥರ ಒಂದು ಫೀಲ್ ಗುಡ್ ಮೂವಿ ನೋಡಬೇಕು ಅಂದಾಗ ಆ ಥರ ಆಡಿಯನ್ಸಿಗೆ ಇದು ಸೂಟ್ ಆಗುತ್ತೆ. ಸೊ ಇದು ಲೈಕ್ ಒಂದು ಕ್ಯಾಟಗರಿ ಅಂತಲ್ಲ, ಯಾರೇ ಬಂದರೂ ಅವರಿಗೆ ಸೆಟ್ ಆಗುತ್ತೆ ಇದು. ಲೈಕ್ ಯೂತ್ಸ್ ಆಗಿರ್ಬೋದು, ಅಥವಾ ಎಲ್ಡರ್ಸ್ ಇರ್ಬೋದು, ಅಥವಾ ಮಕ್ಕಳನ್ನು ಕರ್ಕೊಂಬರ್ಬೋದು. ಇಟ್ಸ್ ಕ್ಲೀನ್ ಯೂತ್ ಸರ್ಟಿಫಿಕೇಟ್ ಸಿಕ್ಕಿದೆ ನಮಗೆ. ಸೊ ಯಾರಿಗೆ ಬಂದರೂ ಒಂದು 3 ಸ್ಟೋರಿ ಇರೋದ್ರಿಂದ ಯಾವ್ದಾದ್ರು ಒಂದು ಸ್ಟೋರಿ ಅವರಿಗೆ ಟಚ್ ಆಗುತ್ತೆ, ಸೊ ಅಥವಾ ಕನೆಕ್ಟ್ ಆಗುತ್ತೆ. ಸೊ ಎಲ್ಲರೂ ಆರಾಮಾಗಿ ಫ್ಯಾಮಿಲಿ ಸಮೇತ ಬಂದು ಕುತ್ಕೊಂಡು ನೋಡಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬಂದು. ಥ್ಯಾಂಕ್ ಯು ಸೋ ಮಚ್ ಹರ್ಷವರ್ಧನ್ ಮತ್ತು ನಿಶಾಂತ್ ಶೆಟ್ಟಿ ಅವರೇ, ಇಬ್ಬರು ನಮ್ಮ ಜೊತೆ ಕೂತ್ಕೊಂಡು ಇಷ್ಟೊತ್ತು ತನಕ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಪೋರ್ತುಕುಲ್ ಒಂದು ಇನ್ನು ಎಕ್ಸ್ಪೀರಿಯನ್ಸ್ ನೋಡು ಶೇರ್ ಮಾಡ್ತಾರೆ. ಅಂಚನೆ ಮಸ್ತ್ ವಿಷಯ ಗೊತ್ತಾಂಡ್ ಬಿಹೈಂಡ್ ದ ಸೀನ್ಸ್ ದಾದ ಒಂದಿತ್ತನ್ ಬಂದು ಕಡೆಕಾದ ಜನಕ್ಕೆ ದಾದ ಪಂಡ್ರಿಗೆ ಇಷ್ಟಪಡ್ತಾರೆ. ಯಾಲ್ನ ಊರ್ದೇನೆ ಯಾಲ್ನ ತುಂಬ ಸಲ ಬಂದ್ಪೆ ಬಣ್ಣ ಮುಂದೆ ರೌಡಿಸಮ್, ಮುಂದೆ ಬ್ಲಡ್ ಶೆಡ್, ಒಂದು ಪಿಕ್ಚರ್ ಇಯರ್ ತೂಪೇರು ಪಿಕ್ಚರ್ ಥಿಯೇಟ್ರ್ ಪೋರೇನೆ ಬೇಜಾರಾಪಣ ಒಂದು ಅಂಚೇಂಜ್ ಬರ ಪನ್ಪಿನ ಯಾಲ್ನ ಪನೊಂದಿತ್ತೆ ಎಡ್ಡೆ ಪಿಕ್ಚರ್ ಬತ್ತಿನದಾಗ ನಿಗುಲ್ ಥಿಯೇಟರ್ ಬರ್ತಾರೆ ಅಂಚಿತನ ಕೂಡ ಒಂದು 10 ಪಿಕ್ಚರ್ ಬರ್ಕೊಂಡು. ಎಕ್ಸಾಂಪಲ್ ಒಂಜಿ ರೌಡಿಸಮ್ ಪಿಕ್ಚರ್ ಹಿಟ್ ಆಡ್ಬಂಡ ಐತ ಬೇಯಿಸ್ದೆ ಕೂಡ ಒಂದು 10 ಪಿಕ್ಚರ್ ಬರ್ಕೊಂಡು. ಇತ್ತೆ ಗುಡ್ ಫೀಲ್ ಗುಡ್ ಎಡ್ಡೆ ಪಿಕ್ಚರ್ ಫ್ಯಾಮಿಲಿ ತೂಪಿನ ಪಿಕ್ಚರ್ ಒಂಜಿ ಹಿಟ್ ಆಡ್ಬಂಡ ಅವೇ ಲೆಕ್ಕ ಪಿಕ್ಚರ್ ಬರ್ಕೊಂಡು, ಅವೇ ಲೆಕ್ಕ ಪಂಡ ಫೀಲ್ ಗುಡ್ ಪಿಕ್ಚರ್. ಇತ್ತೆ ನೆಕ್ಸ್ಟ್ ಯಾನ್ ಮಲ್ಪನಲ್ಲ ಅವೇ ಟೈಪೇ ಮಲ್ಪೆ ಪಿಕ್ಚರ್. ಡೆಫಿನೆಟ್ಲಿ ನಿಗಲ ಟೈಮ್ ಅದು ಕಾಸು ವೇಸ್ಟ್ ಆಪುಜಿಂದು ಯಾನ್ ಕಾನ್ಫಿಡೆನ್ಸ್ ಕೊರ್ಪೆ. ಅಂಚೆ ಬಿನ್ ಪಿಕ್ಚರ್ ಇಷ್ಟ ಆಯ್ತು ಬಂಡೆ ನನ್ನ ನಂಬರ್ಲ ಓಡೆ ನಾನು ಇನ್ಸ್ಟಾಡ್ ಜನ ಫೇಸ್ಬುಕ್ ಕೇಳನೆ ಕೊರ್ಪೆ ನಾನು ರೀಫಂಡ್ ಮಲ್ಪರಲ್ಲ ರೆಡಿ ಇಲ್ಲ ದಯಮಾಡಿ ಆದ ಕಾನ್ಫಿಡೆನ್ಸ್ ನಿಂದು. ಡೆಫಿನೆಟ್ಲಿ ನಿಗಲ ಪೂರ ಇಷ್ಟ ಆಪುಂಡು. ಒಂದೇ ಮಾರ್ಚ್ 15ಕ್ಕೆ ಪೂರ ನಿಯರ್ ಬೈ ಥಿಯೇಟರ್ ಬರ್ಪುಂಡು ನಿಗಲ್ನ ಕುಡ್ಲ, ಸುರತ್ಕಲ್, ಪಡುಬಿದ್ರಿ, ಬೊಕ್ಕ ಕುಂದಾಪುರ, ಉಡುಪಿ, ಪುತ್ತೂರು ಪೂರ ಬತ್ತು ಸಪೋರ್ಟ್ ಮಲ್ಪಲೆ. ನೆಕ್ಸ್ಟ್ ವೀಕ್ ತೂಕ ಅಂತ ಪಂಡಾಗ ಆತು ಪಡ್ತಕ್ಕೂ ಥಿಯೇಟರ್ ಡೇ ಉಪ್ಪುಜೆ ನಿಗಲ್ ಫಸ್ಟ್ ವೀಕ್ ಬತ್ತಂಡನೇ ನೆಕ್ಸ್ಟ್ ವೀಕ್ ಉಪ್ಪುನು ಆ್ಯಂಡ್ ಪೂರ ತೂದು ಸಪೋರ್ಟ್ ಮಲ್ಪಲೆ. ಥ್ಯಾಂಕ್ ಯು. ಅಂಚನೆ ಈ ಯೂಟ್ಯೂಬ್ ಚಾನಲ್ ತಗೊಂಡು ನನ್ನ ಜೊತೆ ಮಾತಾ ತುಳುನಾಡಿದ ಜನತೆಗಳ ಧನ್ಯವಾದ. ನಮ್ಮ ಮೂವಿ ಚೌಚೋ ಬಾತ್ ಮಾರ್ಚ್ 15ಕ್ಕೆ ರಿಲೀಸ್ ಆವೊಂದುಂಡು. ನಿಕುಲ್ಲ ಪೋತೂಲೆ ನಮ್ಮ ಮೂವಿಗೆ ಸಪೋರ್ಟ್ ಮನ್ಪಲೆ ಅನ್ಪನೊಂದು ಈ ಕಾರ್ಯಕ್ರಮ ನಡೆಗೆ ಮುಗಿತೊಂದುಲ್ಲೆ ಸೊಲ್ಮೇಲೆ.